ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸ್ವಚ್ಛ ಭಾರತ್ ಮಿಷನ್ ಮಂಗಳೂರು ತಾಲೂಕು ಪಂಚಾಯತ್ ಮತ್ತು ಶಿರ್ತಾಡಿ ಗ್ರಾಮ ಪಂಚಾಯತ್ ವತಿಯಿಂದ ಶಿರ್ತಾಡಿ ಪಂಚಾಯತ್ ಆವರಣದಲ್ಲಿ ವಿಶ್ವ ಶೌಚಾಲಯ ದಿನಾಚರಣೆ 2018ರ ಕಾರ್ಯಕ್ರಮವನ್ನು ನಡೆಸಲಾಯಿತು. ದಕ್ಷಿಣ ಕನ್ನಡ ಜಿಲ್ಲಾ ಸಂಸದ ನಳಿನ್ ಕುಮಾರ್ ಕಟೀಲ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ಸ್ವಚ್ಛತೆಯಿಂದ ಆರೋಗ್ಯಪೂರ್ಣ ಸಮಾಜ ನಿರ್ಮಾಣ ಸಾಧ್ಯ. ನಾವು ಸ್ವಚ್ಛತೆಯ ಪಾಠವನ್ನ ಹೇಳಿದ್ರೆ ಮಾತ್ರ ಸಾಲದು. ದೃಢ ಸಂಕಲ್ಪದೊಂದಿಗೆ ದೇಶ, ರಾಜ್ಯ, ಕಾಲನಿ ಹಾಗೂ ಮನೆಯನ್ನ ಸ್ವಚ್ಛತೆಯಿಂದ ಇಡಬೇಕೆಂಬ ಪ್ರತಿಜ್ಞೆಯನ್ನ ಕೈಗೊಂಡು ನಮ್ಮ ಜೀವನದ ಕೊನೆಯವರೆಗೂ ಕಾರ್ಯಗತಗೊಳಿಸಿ ಸ್ವಚ್ಛ ಭಾರತದ ಅಡಿಯಲ್ಲಿ ಕಾರ್ಯವನ್ನ ಮಾಡಬೇಕು. ಅದಕ್ಕೆ ಇಂದು ಇಲ್ಲಿ ಯುವಕರು ಮತ್ತು ಮಕ್ಕಳು ಪ್ರೇರಣೆಯಾಗಿದ್ದಾರೆ ಅಂತ. ಜಗತ್ತಿನ ಜನ ವಿಜ್ಞಾನವನ್ನು ಕಲಿಯದೇ ಇದ್ದಾಗ ನಾವು ವಿಜ್ಞಾನವನ್ನು ಕೊಟ್ಟೆವು. ಜಗತ್ತಿನ ಜನರಿಗೆ ಶೂನ್ಯ ಬರೀಲಿಕ್ಕೆ ಗೊತ್ತಿಲ್ಲದೆ ಇದ್ದಾಗ ಜಗತ್ತಿಗೆ ಶೂನ್ಯವನ್ನು ಕೊಟ್ಟ ದೇಶ ಭಾರತ. ಅಂತಹ ಶ್ರೇಷ್ಠವಾಗಿರ್ತಕ್ಕಂಥ ಭಾರತದ ಭಾರತೀಯರು ಅನ್ನತಕ್ಕಂಥ ಹೆಮ್ಮೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಇರಬೇಕು. ಹಾಗಾಗಿ ಆ ಭಾರತ ಇವತ್ತು ಸ್ವಚ್ಛ ಭಾರತದ ಮುಖಾಂತರ ಜಗದ್ಗುರು ಭಾರತ ನಿರ್ಮಾಣ ಆಗಬೇಕು ಅನ್ನುವ ಪರಿಕಲ್ಪನೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ಶಾಸಕ ಉಮಾನಾಥ್ ಕೋಟ್ಯನವರು ಮಾತನಾಡಿ, ಸ್ವಚ್ಛತೆ ಎಂದರೆ ಕೇವಲ ಕಸಕಡ್ಡಿ ತ್ಯಾಜ್ಯಗಳನ್ನು ತೆಗೆಯುವುದು ಮಾತ್ರವಲ್ಲ. ರಾಜಕಾರಣಿಗಳು ಮತ್ತು ಅಧಿಕಾರಿಗಳ ಕೈ ಬಾಯಿ ಸ್ವಚ್ಛವಾಗಿರಬೇಕು. ಆಗ ದೇಶ, ರಾಜ್ಯ ಮತ್ತು ಗ್ರಾಮಗಳು ನಿರ್ಮಲವಾಗುವುದಲ್ಲದೆ ಅಭಿವೃದ್ಧಿಯೂ ಆಗ್ತದೆ ಎಂದರು. ಶಿರ್ತಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಲತಾ ಹೆಗ್ಡೆ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿ, ತಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬಯಲು ಮುಕ್ತ ಶೌಚಾಲಯಕ್ಕೆ ಆದ್ಯತೆಯನ್ನ ನೀಡಲಾಗುತ್ತಿದ್ದು, ಈ ನಿಟ್ಟಿನಲ್ಲಿ ಶೌಚಾಲಯ ಹೊಂದಿರದ ಮನೆಗಳನ್ನು ಗುರುತಿಸಿ ಶೌಚಾಲಯ ನಿರ್ಮಿಸಲು ಸಹಕರಿಸಲಾಗುವುದು ಎಂದರು. ಇಲ್ಲ ಅಂತ ನಮ್ಮ ಗಮನಕ್ಕೆ ಬರಲಿಲ್ಲ, ಆದರೆ ನಮ್ಮ ಇಲಾಖೆಯಿಂದ ಬಯಲು ಮುಕ್ತ ಟಾಯ್ಲೆಟ್ ಅಂತ ನಮಗೆ ಜಿಲ್ಲಾ ಇಲಾಖೆಯಿಂದ ಮಾಹಿತಿ ಕೊಡಿ ಅಂತ ಹೇಳ್ತಾ ಇದ್ರು. ಆದರೆ ನಮ್ಮ ಒಳಗಿಂದ ಇಷ್ಟು ಟಾಯ್ಲೆಟ್ ಬಾಕಿ ಇದ್ದು ನಾನು ನಮ್ಮ ಬಯಲು ಮುಕ್ತ ಗ್ರಾಮ ಅಂತ ಹೇಗೆ ನಾನು ಅವರಿಗೆ ಮಾಹಿತಿ ಕೊಡೋದಂತ ನನ್ನ ಮನಸ್ಸಿನಲ್ಲಿ ಒಂದು ಸಂಕೋಚ ಇತ್ತು. ಹಾಗಾಗಿ ನಮ್ಮ ಗ್ರಾಮದಲ್ಲಿ ನಿಜವಾಗಿಯೂ ನಾವು ಈ ಕಾರ್ಯಕ್ರಮ ಮಾಡಿದ್ದಕ್ಕೆ ಒಂದು ಶೌಚಾಲಯ ನಿರ್ಮಾಣಕ್ಕೆ 10 ಕುಟುಂಬಗಳಿಗೆ ಶೌಚಾಲಯ ಆದೇಶ ಪತ್ರವನ್ನು ಈ ಸಂದರ್ಭದಲ್ಲಿ ವಿತರಿಸಲಾಯಿತು. ಪಂಚಾಯತ್ನ ಜೊತೆಯಾಗಿ ಸ್ವಚ್ಛತಾ ಕಾರ್ಯಕ್ರಮಗಳಿಗೆ ಸಹಕಾರ ನೀಡುತ್ತಿದ್ದ ಓಂ ಫ್ರೆಂಡ್ಸ್ನ ಸುನಿಲ್ ಮತ್ತು ಶಿರ್ತಾಡಿ ಐಸಿವೈಎಂನ ಚಿಂತನಪರನ್ನ ಈ ಸಂದರ್ಭ ಸ್ವಚ್ಛತಾ ಚಾಂಪಿಯನ್ಗಳೆಂದು ಗುರುತಿಸಿ ಸನ್ಮಾನಿಸಲಾಯಿತು. ಜಿಲ್ಲಾ ಪಂಚಾಯತ್ ಸದಸ್ಯರಾದ ಕೆಪಿ ಸುಚರಿತಾ ಶೆಟ್ಟಿ, ಸುಜಾತಾ ಕೆಪಿ, ತಾಲೂಕು ಪಂಚಾಯತ್ ಸದಸ್ಯರಾದ ನಾಗವೇಣಿ ಮತ್ತು ರೇಖಾ ಸಾಲ್ಯಾನ್, ವಾಲ್ಪಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ವಸಂತಿ, ನೆಲ್ಲಿಕರ್ನ ಅಧ್ಯಕ್ಷ ಜಯಂತ್ ಹೆಗ್ಡೆ, ತೆಂಕಮಿಚಾರಿದ ಹರಿಪ್ರಸಾದ್ ಶೆಟ್ಟಿ, ಶಿರ್ತಾಡಿ ಪಂಚಾಯತ್ನ ಉಪಾಧ್ಯಕ್ಷ ರಾಜೇಶ್, ಸದಸ್ಯ ಸುಕೇಶ್ ಶೆಟ್ಟಿ ಮೊದಲಾದವರು ಈ ಸಂದರ್ಭ ಉಪಸ್ಥಿತರಿದ್ದರು. ಪ್ರೇಮಶ್ರೀ ವಿಪೋ ನ್ಯೂಸ್ 24/7 ಮೂಡುಬಿದಿರೆ.